ಆಕ್ರೋಶದಲ್ಲಿ ಇದ್ದಂತಹ ಆನೆಯೊಂದು ರಸ್ತೆ ಬದಿಯಲ್ಲಿ ನಿಂತಿದ್ದ ವಾಹನವನ್ನ ತಳ್ಳಿ ಪಲ್ಟಿ ಹೊಡೆಸಿರುವಂತಹ ಘಟನೆ ದಕ್ಷಿಣ ಆಫ್ರಿಕಾದ ಐಸ್ ಮಂಗ್ಲಿಸೋ ವೆಟ್ಲ್ಯಾಂಡ್ ಪಾರ್ಕ್ನಲ್ಲಿ ನಡೆದಿದೆ. ಆ ಕ್ಷಣದಲ್ಲಿ ಅಲ್ಲಿದ್ದ ಮತ್ತೊಂದು ವಾಹನದ ಪ್ರಯಾಣಿಕರು ಈ ಘಟನೆಯ ವಿಡಿಯೋವನ್ನ ಮಾಡಿದ್ದಾರೆ. ಈ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದೆ. 4 ಜನರ ಕುಟುಂಬವೊಂದು ವಾಹನದ ಒಳಕ್ಕೆ ಕುಳಿತಿತ್ತು. ಕೋಪಗೊಂಡ ಆನೆಯು ಏಕಾಏಕಿ ಆ ವಾಹನವನ್ನ ತಳ್ಳಿ ಮಗುಚಿ ಹಾಕಿದೆ. ಅದರ ಹಿಂದೆಯೇ ನಿಂತಿದ್ದ ಕಾರ್ನಲ್ಲಿ ಇದ್ದವರು ಆನೆಯನ್ನ ವಿಚಲಿತಗೊಳಿಸಲು ಭಯಭೀತರಾಗಿದ್ರು. ಹಾರ್ನ್ ಮಾಡುತ್ತಾ ವಿಡಿಯೋವನ್ನ ರೆಕಾರ್ಡ್ ಮಾಡಿದ್ದಾರೆ. ಜನವರಿ 14ರಂದು ಜುಲುಲ್ಯಾಂಡ್ ಅಬ್ಸರ್ವರ್ ಹೆಸರಿನ ಯೂಟ್ಯೂಬ್ ಚಾನೆಲ್ನಲ್ಲಿ ವಿಡಿಯೋವನ್ನ ಅಪ್ಲೋಡ್ ಮಾಡಲಾಗಿದೆ. ಕಾರಿನ ಒಳಗೆ 4 ಪ್ರಯಾಣಿಕರು ಇದ್ದಾಗ ಈ ಘಟನೆ ಸಂಭವಿಸಿದೆ. ತಾಯಿ ಮತ್ತು ತಂದೆ ಅವರ 2 ಮಕ್ಕಳೊಂದಿಗೆ ಕಾರನ್ನು ತಳ್ಳಿ ಮಗುಚಿದ ನಂತರವೂ ತೃಪ್ತಿಗೊಳ್ಳದ ಆನೆ ಕಾರನ್ನ ದಾರಿಯಿಂದ ತಳ್ಳುತ್ತಲೇ ಇತ್ತು. ಸ್ವಲ್ಪ ಹೊತ್ತಿನ ನಂತರ ಶಾಂತಗೊಂಡ ಆನೆ ಸ್ಥಳದಿಂದ ತೆರಳಿತು. ವಿಡಿಯೋ ರೆಕಾರ್ಡ್ ಮಾಡಿದ್ದವರೇ ಅರಣ್ಯದ ರೇಂಜರ್ಗಳಿಗೆ ಕರೆಯನ್ನ ಮಾಡಿ ರಕ್ಷಿಸಿದ್ದಾರೆ ಎಂದು ಡೈಲಿ ಮೇಲ್ ವರದಿಯನ್ನ ಮಾಡಿದೆ. ಈ ಘಟನೆಯಿಂದ ತೀವ್ರ ಆಘಾತಕ್ಕೆ ಒಳಗಾಗಿದ್ದಂತಹ ಆ ಕುಟುಂಬದವರು ಸಂಪೂರ್ಣವಾಗಿ ಭಯಭೀತರಾಗಿದ್ದರು. ಆನೆ ಹಿಂತಿರುಗಿ ಮತ್ತೆ ದಾಳಿಯನ್ನ ಮಾಡುತ್ತದೆ ಎಂಬ ಭಯದಲ್ಲಿದ್ದರು. ಆನೆಯು ತನ್ನ ದಂತದಿಂದ ಕಾರಿನ ಬದಿಯನ್ನ ಚುಚ್ಚಿದ್ದು ಅದೃಷ್ಟ. ವಾಹನದಲ್ಲಿ ಇದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಎಂದು ಕುಟುಂಬವನ್ನ ರಕ್ಷಣೆ ಮಾಡಿದಂತಹ ರೇಂಜರ್ ಹೇಳಿದ್ದಾರೆ. Ashen, go. Phone them. I don't know who to phone. Ashen, put it in reverse and be ready to move. Phone them. Ashen, go. Phone them. I don't know who to phone.